ಆಕಾಶದಲ್ಲಿ ಕಾರ್ಮೋಡಗಳ ಅಬ್ಬರ, ಕ್ಷಣ ಕ್ಷಣಕ್ಕೂ ಮೈ ನಡುಗಿಸುವ ಗುಡುಗು ಸಿಡಿಲಿನ ಆರ್ಭಟ. ಅದು ನೋಡುತ್ತಿದ್ದಂತೆಯೇ ಸಂಭ್ರಮದ ಜಾತ್ರಾ ಕಳೆ ಮಸಣದ ಮೌನಕ್ಕೆ ಶರಣಾದ ಕ್ಷಣ. ಅದು ಮಾರ್ಚ್ 22, 2025 ದೊಡ್ಡ ನಾಗಮಂಗಲ ಮತ್ತು ರಾಯಸಂದ್ರ ಗ್ರಾಮದಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿದ್ದಾಗ ವಿಧಿ ತನ್ನ ಆಟವನ್ನೇ ತೋರಿಸಿತ್ತು. ಗಾಳಿ ಮತ್ತು ಮಳೆಯ ರೌದ್ರ ಅವತಾರಕ್ಕೆ ಆಕಾಶವೇ ತಲೆಬಾಗಿದಂತೆ ಕಂಡರೆ ಅತ್ತ ಭಕ್ತರ ನಂಬಿಕೆಯ ಸಂಕೇತವಾಗಿದ್ದ ಅತಿ ಎತ್ತರದ 2 ಬೃಹತ್ ತೇರುಗಳು ಗಾಳಿಯ ಆರ್ಭಟಕ್ಕೆ ತತ್ತರಿಸಿದ್ದವು. ಒಮ್ಮೆಲೆ ಸಮತೋಲನ ತಪ್ಪಿದ ಆ ದೈತ್ಯ ಕುರ್ಜುಗಳು ಗಾಳಿಯಲ್ಲಿ ತೂಗಾಡಿ ಪ್ರಪಾತಕ್ಕೆ ಬೀಳುವಂತೆ ನೆಲದತ್ತ ವಾಲುವುದನ್ನ ಕಂಡ ಜನೋಸ್ತಮ ಹಾಹಾಕಾರ ಶುರುವಾಗಿತ್ತು. ರಥ ಬೀಳುತ್ತಿದೆ, ಓಡಿ ಓಡಿ ಎನ್ನುವ ಕಿರುಚಾಟದ ನಡುವೆ ಆ ಬೃಹತ್ ಮರದ ರಥಗಳು ದಬಾರಂತ ನೆಲಕ್ಕುರುಳಿದಾಗ ಇಡೀ ಭೂಮಿ ಕಂಪಿಸಿದಂತಾಗಿತ್ತು. ಸಂಭ್ರಮಿಸಬೇಕಿದ್ದ ಜನ ಚಿಲ್ಲಾಪಲ್ಲಿಯಾಗಿ ಓಡಾಡಿದ್ದರು. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಹಲವರು ಗಾಯಗೊಂಡಿದ್ದರೆ ಓರ್ವ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ. ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಅಂದ ತಕ್ಷಣ ITBT ನೆನಪಾಗುತ್ತದೆ. ಆದರೆ ಅದೇ ಬೆಂಗಳೂರಿನ ಆನೇಕಲ್ ತಾಲೂಕಿನ ಹುಸ್ಕೂರಿನಲ್ಲಿ ನಡೆಯುವ ಮದ್ದೂರಮ್ಮನ ಜಾತ್ರೆ ನೋಡಿದರೆ ನಮ್ಮ ಮಣ್ಣಿನ ಸಂಪ್ರದಾಯದ ಶಕ್ತಿ ಎಂಥದ್ದು ಅಂತ ನಮಗೆ ಆಗ ಅರಿವಾಗುತ್ತದೆ. ಅದು ಬರೀ ಜಾತ್ರೆಯಲ್ಲ, ಅದು ನಂಬಿಕೆ, ಸಾಹಸ ಮತ್ತು ಕಲೆಯ ಅದ್ಭುತ ಸಂಗಮ. ಕರ್ನಾಟಕದ ಅತಿ ಎತ್ತರದ ರಥಗಳನ್ನು ನಿರ್ಮಾಣ ಮಾಡುವ ಜಾತ್ರೆ ಎಂದರೆ ಅದು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕಿನ ಹುಸ್ಕೂರು ಮದ್ದೂರಮ್ಮನ ಜಾತ್ರಾ ಮಹೋತ್ಸವದ ರಥಗಳಾಗಿವೆ. ಇಲ್ಲಿ ಸುತ್ತಲಿನ ಗ್ರಾಮಸ್ಥರು ಮದ್ದೂರಮ್ಮ ದೇವಿಗೆ ತಮ್ಮ ಗ್ರಾಮದಿಂದ ಕುರ್ಜು ಅಂದರೆ ರಥ ನಿರ್ಮಿಸಿಕೊಂಡು ಬಂದು ಅರ್ಪಣೆಯನ್ನ ಮಾಡುತ್ತಾರೆ. ಪ್ರತಿ ವರ್ಷ ನಡೆಯುವ ಈ ಜಾತ್ರೆಗೆ ಯಾವ ಗ್ರಾಮಸ್ಥರು ಅತಿ ಎತ್ತರದ ರಥವನ್ನ ನಿರ್ಮಾಣ ಮಾಡುತ್ತಾರೋ ಅವರಿಗೆ ಬಹುಮಾನ ಹಾಗೂ ಗೌರವವನ್ನು ಕೂಡ ಸಲ್ಲಿಸಲಾಗುತ್ತದೆ. ಹೀಗಾಗಿ ಸುತ್ತಲಿನ 10-20 ಅಧಿಕ ಹಳ್ಳಿಗಳ ಜನರು ಅತಿ ಎತ್ತರದ ರಥಗಳನ್ನು ನಿರ್ಮಿಸಲು ಪ್ರತಿ ವರ್ಷಗಟ್ಟಲೆ ಶ್ರಮಿಸುತ್ತಾನೆ ಇರುತ್ತಾರೆ. ಆ ವರ್ಷ ದೊಡ್ಡ ನಾಗಮಂಗಲ ಹಾಗೂ ರಾಯಸಂದ್ರ 2 ಗ್ರಾಮಗಳ ಜನರು ಸೇರಿಕೊಂಡು 100 ಅಡಿ ಎತ್ತರದ ರಥವನ್ನ ನಿರ್ಮಿಸಿದರು. ಈ ರಥವನ್ನ ಶನಿವಾರ ಸಂಜೆ ಮದ್ದೂರಮ್ಮ ದೇವಸ್ಥಾನದ ಬಳಿಗೆ ಎಳೆದುಕೊಂಡು ಹೋಗುವಾಗ ಭಾರಿ ಗಾಳಿ ಮತ್ತು ಮಳೆ ಬಂದಿದ್ದರಿಂದ ಜನರು ರಥವನ್ನ ಎಳೆಯುತ್ತಿರುವಾಗಲೇ ಗಾಳಿಯ ಒತ್ತಡಕ್ಕೆ ಸಿಲುಕಿ ಆ ರಥ ಧರೆಗಿಳಿದಿತ್ತು. ಈ ಅವಘಡದಲ್ಲಿ ರಥದಡಿ ಸಿಲುಕಿ ಒಬ್ಬ ವ್ಯಾಪಾರಿ ಸಾವನ್ನಪ್ಪಿದ್ದರೆ ಹಲವಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದವು. ಸುಮಾರು 20 ಜನರಿಗೆ ಗಾಯಗಳಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಬಿಸಿಲಿನ ಬೇಗೆ ಮಧ್ಯೆಯೂ ಹುಸ್ಕೂರಿನ ಐತಿಹಾಸಿ ಮದ್ದೂರಮ್ಮ ಜಾತ್ರೆ ನೋಡೋಕೆ ಲಕ್ಷಾಂತರ ಜನರು ಈ ಸಮಯದಲ್ಲಿ ಬರುತ್ತಾರೆ. ಅತಿ ಎತ್ತರದ ಕುರ್ಜುಗಳನ್ನ ಕಣ್ತುಂಬಿಸಿಕೊಳ್ಳಲು ಕೆಲವರು ಬಂದರೆ ಇನ್ನು ಕೆಲವರು ಬೇಡಿಕೆ ಈಡೇರಿಕೆಗೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಪ್ರತಿ ಬಾರಿಯೂ ಮದ್ದೂರಮ್ಮನ ಜಾತ್ರೆ ಸಮಸ್ಯೆ ಎಂದರೆ ಎಷ್ಟೇ ನಿಗಾ ವಹಿಸಿ ತೇರು ಕಟ್ಟಿದರೂ ನೆಲಕ್ಕೆ ಅಪ್ಪಳಿಸೋದು ಸಾಮಾನ್ಯವಾಗಿ ಹೋಗಿದೆ. ಅಂತೆಯೇ 2025ರಲ್ಲೂ ಕೂಡ ಅಂಥದೊಂದು ತೇರು ಬಿದ್ದು ಗ್ರಾಮದಲ್ಲಿ ಸೂತಕದ ಛಾಯೆ ಮನೆ ಮಾಡಿತ್ತು. ಆನೇಕಲ್ ಸಮೀಪ ಇರುವ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಹೊಂದಿದೆ. ಅತಿ ಎತ್ತರದ ತೇರುಗಳನ್ನು ನೀವು ನೋಡಬೇಕೆಂದ್ರೆ ಹುಸ್ಕೂರು ಜಾತ್ರೆಗೆ ಬರಬೇಕು. ಟ್ರ್ಯಾಕ್ಟರ್ ಹಾಗೂ 100 ಎತ್ತುಗಳ ಮೂಲಕ ಎಳೆದು ತರುವ ಹೆಸರಾಂತ ಜಾತ್ರೆ ಇದಾಗಿದೆ. ಈ ತೇರುಗಳನ್ನ ಕಣ್ತುಂಬಿಕೊಳ್ಳಲು ಕೇವಲ ಬೆಂಗಳೂರಿನ ಸುತ್ತಮುತ್ತ ಜನ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಕೂಡ ಲಕ್ಷಾಂತರ ಜನರು ಈ ಸಮಯದಲ್ಲಿ ಆಗಮಿಸುತ್ತಾರೆ. ಹುಸ್ಕೂರು ಸುತ್ತಮುತ್ತಲಿನ ನಾನಾ ಗ್ರಾಮಗಳ ಜನರು ಸ್ಪರ್ಧೆಗೆ ಬಿದ್ದವರಂತೆ ಕುರ್ಜುಗಳನ್ನು ನಿರ್ಮಿಸುವುದು ಇಲ್ಲಿ ವಾಡಿಕೆಯಾಗಿದೆ. ಮರದ ಅಟ್ಟಿಗೆಯಿಂದ ನಿರ್ಮಿಸುವ ಕುರ್ಜುಗಳು ಕನಿಷ್ಠ 100 ಅಡಿ ಎತ್ತರ ಹೊಂದಿರುತ್ತವೆ. ಕೆಲವೊಮ್ಮೆ 150-200 ಅಡಿ ಕೂಡ ದಾಟಿರುತ್ತವೆ. ರಥಗಳಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಕಟ್ಟಲಾಗುತ್ತದೆ. ಯಾವ ಗ್ರಾಮದ ಕುರ್ಜು ಎಷ್ಟು ಎತ್ತರವಾಗಿರುತ್ತದೆ ಅನ್ನೋದು ಆ ಜಾತ್ರೆಯ ಮತ್ತೊಂದು ಕಾಂಪಿಟೇಷನ್ ಆಗಿರುತ್ತದೆ. 100 ಅಡಿ ಎತ್ತರದ ಟನ್ನುಗಟ್ಟಲೆ ತೂಕದ ಈ ತೇರುಗಳನ್ನು ಎಳೆಯುವುದು ಸಾಮಾನ್ಯ ಮಾತಲ್ಲ. ಇಲ್ಲಿ ಸಾಕ್ಷಿಯಾಗುವುದು ರೈತರು ಮತ್ತು ಅವರ ಪ್ರೀತಿಯ ಎತ್ತುಗಳ ಅದ್ಭುತ ಶಕ್ತಿ. ಇತ್ತೀಚೆಗೆ ಟ್ರ್ಯಾಕ್ಟರ್ಗಳನ್ನು ಕೂಡ ಬಳಸಿ ಈ ತೇರುಗಳನ್ನು ಎಳೆಯಲಾಗುತ್ತದೆ. ಬಲಿಷ್ಠವಾದ ಎತ್ತುಗಳು ಮತ್ತು ಪೂರ್ಣ ಬಲ ಹಾಕಿ ಈ ತೇರುಗಳನ್ನು ಎಳೆಯುವಾಗ ಹತ್ತಿರ ನಿಂತವರಿಗೆ ಭೂಮಿಯೇ ನಡುಗಿದ ಅನುಭವವಾಗುತ್ತದೆ. ಯಾವಾಗ ಈ ತೇರು ಯಾರ ಮೇಲೆ ಬೀಳುತ್ತದೆ ಅನ್ನುವ ಅನುಭವ ಕೂಡ ಆಗುತ್ತಿರುತ್ತದೆ. ಪ್ರೇಕ್ಷಕರ ಜೈಕಾರ, ಚಾಟಿ ಏಟಿನ ಶಬ್ದ ಮತ್ತು ಎತ್ತುಗಳ ಹೂಂಕಾರ ನಡುವೆ ತೇರು ಚಲಿಸುವಾಗ ಉಂಟಾಗುವ ಆ ರೋಮಾಂಚನ ವರ್ಣಾತೀತ ಸ್ನೇಹಿತರೆ. ಒಂದು
ಕಾಲದಲ್ಲಿ 500ಕ್ಕೂ ಹೆಚ್ಚು ತೇರುಗಳು ಈ ಜಾತ್ರೆಯಲ್ಲಿ ಭಾಗವಹಿಸುತ್ತಿದ್ದವು. ಕಾಲ ಬದಲಾದಂತೆ ತೇರುಗಳ ಸಂಖ್ಯೆ ಕಡಿಮೆಯಾಗಿದೆ. ಭಕ್ತಿ ಮತ್ತು ತೇರು ಎಳೆಯುವ ಕಿಚ್ಚು ಮಾತ್ರ ಕಡಿಮೆಯಾಗಿಲ್ಲ. ತಾಯಿ ಮದ್ದೂರಮ್ಮನ ಆಶೀರ್ವಾದ ಪಡೆಯಲು ಲಕ್ಷಾಂತರ ಭಕ್ತರು ಕಿಕ್ಕಿರಿ ಸೇರುತ್ತಾರೆ. ಗ್ರಾಮಸ್ಥರ ಪಾಲಿಗೆ ಮದ್ದೂರಮ್ಮ ಕೇವಲ ದೇವತೆಯಲ್ಲ, ಅವರ ಕಷ್ಟ ಸುಖವನ್ನ ಆಲಿಸುವ ಮನೆ ದೇವತೆಯಾಗಿದ್ದಾಳೆ. ಆದರೆ ಹುಸ್ಕೂರು ಜಾತ್ರೆಯ ವಿಶೇಷವೇನೆಂದರೆ ಅಲ್ಲಿನ ಶಿಸ್ತು ಮತ್ತು ಭಕ್ತಿಯ ಅಬ್ಬರ. ಕಿಕ್ಕಿರಿ ಸೇರಿದ ಲಕ್ಷಾಂತರ ಜನರ ನಡುವೆಯೂ ಆ ಬೃಹತ್ ತೇರುಗಳು ಸಾಗುವ ಹಾದಿ ಮಾಡಿಕೊಡುವ ರೀತಿಯೇ ಬೆರಗಾಗುವಂತೆ ಮಾಡುತ್ತದೆ. ಇದೊಂದು ಇಲ್ಲಿನ ಪ್ರತಿಷ್ಠಿತೆ ಕೂಡ ಹೌದು. ಸತತ 4-5 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯುವ ಮದ್ದೂರಮ್ಮ ಜಾತ್ರೆಯಲ್ಲಿ ರಂಗು ರಂಗಿನ ರಾಟೆಗಳ ಭರಾಟೆ, ಬಳೆ ಅಂಗಡಿಗಳು, ಮುಂಗಟ್ಟುಗಳು, ಮಜ್ಜಿಗೆ ಹಾಗೂ ಪಾನಕ ಕೋಸಂಬರಿ ವಿತರಣೆ ನೋಡಲು ಕಣ್ಣಿಗೆ ಸಾಲದು ಸ್ನೇಹಿತರೆ. ಹುಸ್ಕೂರು ಮದ್ದೂರಮ್ಮ ದೇವಾಲಯ ಅತ್ಯಂತ ಪುರಾತನವಾಗಿದ್ದು ಇದರ ಮೂಲವು 11ನೇ ಶತಮಾನದ ಚೋಳರ ಕಾಲಕ್ಕೆ ಹೋಗುತ್ತದೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಅಂದಿನಿಂದ ಈ ಭಾಗದಲ್ಲಿ ಮದ್ದೂರಮ್ಮ ಶಕ್ತಿಯ ದೇವತೆಯಾಗಿ ಆರಾಧಿಸಲ್ಪಡುತ್ತಾಳೆ. ಹಿಂದಿನ ಕಾಲದಲ್ಲಿ ಇದು ಕೇವಲ ಕಾಲ್ಪನಿಕ ಉತ್ಸವವಾಗಿರಲಿಲ್ಲ. ಇದೊಂದು ಬೃಹತ್ ಪಶುಮೇಳ ಅಂದರೆ ಕ್ಯಾಟಲ್ ಫೇರ್ ಕೂಡ ಅಲ್ಲಿ ಜಮಾಯಿಸುತ್ತಿತ್ತು. ಸುತ್ತಮುತ್ತಲಿನ 100 ಹಳ್ಳಿಗಳ ರೈತರು ತಮ್ಮ ಬಲಿಷ್ಠ ಎತ್ತುಗಳನ್ನು ಪ್ರದರ್ಶಿಸಲು ಮತ್ತು ವ್ಯಾಪಾರ ಮಾಡಿಕೊಳ್ಳಲು ಇಲ್ಲಿ ಸೇರುತ್ತಿದ್ದರು. ಈ ಎತ್ತುಗಳ ಶಕ್ತಿಯ ಪ್ರದರ್ಶನಕ್ಕಾಗಿಯೇ ಬೃಹತ್ ಕುರ್ಜುಗಳನ್ನು ಅಂದರೆ ತೇರುಗಳನ್ನು ಎಳೆಯುವ ಸಂಪ್ರದಾಯ ಇಲ್ಲಿ ಪ್ರಾರಂಭವಾಗಿತ್ತು. ಹಳೆಯ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಇಂದಿನಂತೆ ಸುಧಾರಿಸಿರಲಿಲ್ಲ. ಆಗ ಹಳ್ಳಿಗಳಿಗೆ ಅಪ್ಪಳಿಸುತ್ತಿದ್ದ ಪ್ಲೇಗ್, ಕಾಲರಾ, ಸಿಡುಬು ಇಂತಹ ಮಹಾಮಾರಿ ಇಡೀ ಗ್ರಾಮವನ್ನೇ ಸ್ಮಶಾನವನ್ನಾಗಿ ಮಾಡುವ ಶಕ್ತಿ ಹೊಂದಿದ್ದವು. ಇಂತಹ ಸಂದರ್ಭದಲ್ಲಿ ಹಳ್ಳಿಗರಿಗೆ ಇದ್ದ ಏಕೈಕ ಆಸರೆ ಅಂದರೆ ಅದು ಗ್ರಾಮ ದೇವತೆ. ಹೆಸರೇ ಸೂಚಿಸುವಂತೆ ಮದ್ದು ಅಂದರೆ ಔಷಧಿ ನೀಡುವ ತಾಯಿ ಎಂದರ್ಥ. ಹೀಗಾಗಿ ಔಷಧಿ ನೀಡುವ ತಾಯಿಯನ್ನೇ ಇಲ್ಲಿ ಮದ್ದೂರಮ್ಮ ಅಂತ ಕರೆಯುತ್ತಾರೆ. ಅಂದು ಸಾಂಕ್ರಾಮಿಕ ರೋಗಗಳು ಹರಿದಾಡಿದಾಗ ಗ್ರಾಮಸ್ಥರು ಮದ್ದೂರಮ್ಮನ ಮೊರೆ ಹೋಗುತ್ತಿದ್ದರು. ದೇವಿಯ ತೀರ್ಥ ಮತ್ತು ಭಂಡಾರವೇ ಆ ರೋಗಗಳಿಗೆ ಪರಮ ಔಷಧ ಎಂಬುದು ಇಂದಿಗೂ ಜನರ ಅಚಲ ನಂಬಿಕೆಯಾಗಿದೆ. ದೇವಿಯ ಅನುಗ್ರಹದಿಂದಲೇ ತಮ್ಮ ಪೂರ್ವಜರು ಇಂತಹ ಮಾರಕ ರೋಗಗಳಿಂದ ಬದುಕುಳಿದವರು ಅಂತ ಕೃತಜ್ಞ ಭಾವ ಆ ಹಳ್ಳಿಯ ಜನರಲ್ಲಿ ಮನೆ ಮಾತಾಗಿದೆ. ಹಳ್ಳಿಯಲ್ಲಿ ಯಾರಿಗಾದರೂ ಈಗಲೂ ಸಿಡುಬು ಕಂಡರೆ ಅಥವಾ ಜಾನುವಾರುಗಳಿಗೆ ಕಾಲು ಬಾಯಿ ರೋಗ ಬಂದರೆ ಇಂದಿಗೂ ಜನರು ಮದ್ದೂರಮ್ಮನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ರೋಗ ವಾಸಿಯಾದ ಮೇಲೆ ದೇವಿಗೆ ಕುರ್ಜು ಅಂದರೆ ತೇರು ಎಳೆಯುವುದಾಗಿ ಅಥವಾ ವಿಶೇಷ ಕಾಣಿಕೆ ನೀಡುವುದಾಗಿ ಜನರು ಈಗಲೂ ಕೂಡ ಹರಕೆ ಹೊರುತ್ತಾರೆ. ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಬೇಸಿಗೆ ಆರಂಭ ಕಾಲ. ಈ ಸಮಯದಲ್ಲಿ ಶಾಖ ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆಯಾಗಿ ಮತ್ತು ಕಳೆದ ವರ್ಷ ತಮ್ಮನ್ನು ಕಾಪಾಡಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸಲು ಈ ಸಮಯದಲ್ಲಿ ಹುಸ್ಕೂರಿನಲ್ಲಿ ಬೃಹತ್ ಜಾತ್ರೆಯನ್ನ ಹಮ್ಮಿಕೊಳ್ಳಲಾಗುತ್ತದೆ. ಅತಿ ಎತ್ತರದ ಕುರ್ಜುಗಳನ್ನು ನಿರ್ಮಿಸಿ ಎಳೆಯುವುದು ಕೇವಲ ಪ್ರದರ್ಶನಕ್ಕಲ್ಲ, ಅದು ದೇವಿಯ ಶಕ್ತಿಯನ್ನ ಕೊಂಡಾಡುವ ಒಂದು ರೀತಿಯಾಗಿದೆ. ಈ ತೇರುಗಳು ಗ್ರಾಮದ ಗಡಿ ದಾಟುವಾಗ ಹಳ್ಳಿಯಲ್ಲಿರುವ ಸಕಲ ದೋಷಗಳು ಮತ್ತು ರೋಗ ರುಜಿನಗಳು ದೂರವಾಗುತ್ತವೆ ಎಂಬುದು ಇಲ್ಲಿನ ಜನರ ಅಪಾರ ನಂಬಿಕೆಯಾಗಿದೆ. ಜಾತ್ರೆಯ ಸದ್ದು ಅಡಗಬಹುದು, ಜನಸಾಗರ ಚದರಬಹುದು, ಆದರೆ ಬೃಹತ್ ಕುರ್ಜುಗಳು ಸೃಷ್ಟಿಸಿದ ಕಂಪನ ಮಾತ್ರ ಹಳ್ಳಿಯ ಮಣ್ಣಿನಲ್ಲಿ ಹಾಗೆ ಉಳಿಯುತ್ತದೆ. 100 ಅಡಿ ಎತ್ತರದ ತೇರುಗಳು ಅಲುಗಾಡುತ್ತಾ ಸಾಗುತ್ತಾ ಪ್ರತಿಯೊಬ್ಬ ಭಕ್ತನ ಎದೆಯಲ್ಲಿ ಹುಮ್ಮುವ ಆ ಜೈಕಾರ ಕೇವಲ ಶಬ್ದವಲ್ಲ, ಅದು ಸಾವನ್ನ ಗೆದ್ದ ವಿಶ್ವಾಸವಾಗಿರುತ್ತದೆ. ಯಾವಾಗ ಆಕಾಶವನ್ನೇ ಮುಟ್ಟುವಂತಹ ತೇರು ಗ್ರಾಮದ ಗಡಿಯನ್ನ ದಾಟುತ್ತದೆಯೋ ಅಂದು ಹಳ್ಳಿಯ ಮೇಲಿದ್ದ ಸಕಲ ದೋಷಗಳು, ಮಾರಿಗಳು ಮತ್ತು ರೋಗ ರುಜಿನಗಳು ದಹಿಸಿ ಹೋಗುತ್ತವೆ ಎಂಬುದು ಅಲ್ಲಿನ ಅಚಲ ನಂಬಿಕೆಯಾಗಿದೆ. ಆಧುನಿಕ ಯುಗ ಎಷ್ಟೇ ಮುಂದುವರೆದರೂ, ವಿಜ್ಞಾನ ಎಷ್ಟೇ ಬೆಳೆದರೂ ಹುಸ್ಕೂರಿನ ಮಣ್ಣಿನಲ್ಲಿ ಇಂದಿಗೂ ನಂಬಿಕೆ ಎಂಬುದು ತಾಯಿ ಮದ್ದೂರಮ್ಮನಷ್ಟೇ ಶಕ್ತಿಯುತವಾಗಿ ಬೆಳೆದು ನಿಂತಿದೆ. ಬೆವರು, ಭಕ್ತಿ ಮತ್ತು ಬಲ ಪ್ರದರ್ಶನದ ಈ ಮಹಾಸಂಗಮದ ಮುಂದೆ ಸಾವು ಕೂಡ ಸೋತು ತಲೆಬಾಗುತ್ತದೆ. ನೀವು ಒಮ್ಮೆ ಆ ತೇರಿನ ಹಗ್ಗವನ್ನ ಮುಟ್ಟಿ ಎಳೆದರೆ ಸಾಕು, ನಿಮ್ಮ ನರ ನಾಡಿಗಳಲ್ಲಿ ಹೊಸ ರಕ್ತ ಸಂಚಲನ ಆಗೋದು ಗ್ಯಾರಂಟಿ ಸ್ನೇಹಿತರೆ. ಇದು ಕೇವಲ ಬರೀ ಹಬ್ಬವಲ್ಲ, ಇದು ಅಪ್ಪಟ ಕನ್ನಡಿಗರ ಕೆಚ್ಚೆದೆಯ ಸಾಹಸಗಾಥೆಯಾಗಿದೆ. ನಿಮಗೇನಾದ್ರೂ ಅವಕಾಶ ಸಿಕ್ಕರೆ ಒಂದಿಲ್ಲ ಒಮ್ಮೆ ದಯವಿಟ್ಟು ಹುಸ್ಕೂರು ಜಾತ್ರೆಗೆ ಭೇಟಿ ಕೊಡಿ ಹಾಗೂ ಆ ರಥವನ್ನ ಎಳೆದು ಪುಣ್ಯವಂತರಾಗಿರಿ. ನಿಮಗೇನಾದ್ರೂ ಈ ಜಾತ್ರೆಯ ಅನುಭವ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಹುಸ್ಕೂರು ಮದ್ದೂರಮ್ಮ ಅಂತ ಬರೆಯಿರಿ.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.